ಸೋಮವಾರ ಸಂಜೆ ಉಡುಪಿ ಆಗಸದಲ್ಲಿ ಕೌತುಕವೊಂದು ಕಾಣಿಸಿಕೊಂಡಿದೆ. ಸಾಲು ಸಾಲು ನಕ್ಷತ್ರಗಳ ಚಲನೆ ಕಂಡು ಜನ ನಿಬ್ಬೆರಗಾಗಿದ್ದಾರೆ. ಆದರೆ ಇದು ನಕ್ಷತ್ರದ ಚಲನೆಯಲ್ಲ, ಬದಲಾಗಿ ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಲಾಂಚ್ ಆದ ಸ್ಯಾಟಲೈಟ್ ಇಂಟರ್ನೆಟ್. ಶನಿವಾರ ಅಮೆರಿಕ 57 ಉಪಗ್ರಹಗಳನ್ನು ಲಾಂಚ್ ಮಾಡಿದೆ. ಈ ಉಪಗ್ರಹ ಬಾನಲ್ಲಿ ಸಾಲಾಗಿ ಪರಿಭ್ರಮಿಸುತ್ತೆ. ಈ ದೃಶ್ಯ ಉಡುಪಿಯಲ್ಲಿ ಜನರ ಬರಿಕಣ್ಣಿಗೆ ಕಾಣಿಸಿದೆ. ಏಲನ್ ಮಸ್ಕ್ ಒಡೆತನದ ಸ್ಟಾರ್ ಲಿಂಕ್ ಕಂಪನಿಗೆ ಸೇರಿದ ಸ್ಯಾಟಲೈಟ್ಗಳು ಇವು. ಸ್ಟಾರ್ ಲಿಂಕ್ ಕಂಪನಿ ಈಗಾಗಲೇ ಸುಮಾರು 60ಕ್ಕೂ ಮಿಕ್ಕಿಂತ ಸ್ಯಾಟಲೈಟ್ಗಳನ್ನು ನಭಕ್ಕೆ ಬಿಡುಗಡೆ ಮಾಡಿದ್ದು, ಮುಂದೆ ಸುಮಾರು 1800 ಇಂಟರ್ನೆಟ್ ಸ್ಯಾಟಲೈಟ್ಗಳನ್ನು ಆಗಸಕ್ಕೆ ಕಳಿಸುವ ತಯಾರಿ ನಡೆಸುತ್ತಿದೆ. ಕಡಿಮೆ ಬೆಲೆಗೆ ಅನಿಯಮಿತ ಇಂಟರ್ನೆಟ್ ಕೊಡುವ ಪ್ಲಾನ್ ಕಂಪನಿಗಿದೆ. ನೋ ನೆಟ್ವರ್ಕ್ ಏರಿಯಾ ಎಂಬುದನ್ನು ಇಲ್ಲ ಮಾಡಿಸುವ ಯೋಜನೆಯನ್ನು ಅಮೆರಿಕ ಹಾಕೊಂಡಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾದಿಂದ ಸ್ಯಾಟಲೈಟ್ ಇಂಟರ್ನೆಟ್ ಶನಿವಾರ ಲಾಂಚ್ ಮಾಡಿದ್ದು, ಕರಾವಳಿ ಆಗಸದಲ್ಲಿ ಅವು ಸಾಲಾಗಿ ಕಾಣಿಸಿಕೊಂಡು ಕೌತುಕ ಮೂಡಿಸಿವೆ. ಆಕಾಶ ಪ್ರಿಯರಿಗೆಲ್ಲ ನಿನ್ನೆ ಸಂಜೆ ಒಂದು ಭಾರಿ ಕೌತುಕ. ನಮ್ಮ ಕರಾವಳಿ ಭಾಗದಲ್ಲಿ ಕೊಲ್ಲೂರು, ಉಡುಪಿ, ಹಾಗೆ ಮಂಗಳೂರು, ಮೂಡುಬಿದಿರೆ ಎಲ್ಲರಿಗೂ 7:15-7:30ವರೆಗೆ ಆಕಾಶದಲ್ಲಿ ದೀಪಗಳ ಸರಮಾಲೆ ಅಂತ ಹೋಗ್ತಾ ಉಂಟು. ಎಲ್ಲ ಆಶ್ಚರ್ಯ. ಇದೇನು ಧೂಮಕೇತು ಅಂತೆಲ್ಲ ಕೇಳಿದ್ರು. ಇದು ಧೂಮಕೇತು ಅಲ್ಲ, ಇದು ಕೃತಕ ಉಪಗ್ರಹಗಳ ಸರಮಾಲೆ. ಈ ಕೃತಕ ಉಪಗ್ರಹ ಸರಮಾಲೆಯನ್ನು ಈಗ ಆಕಾಶದಲ್ಲಿ ಹಾರಿಸಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ಉದ್ದೇಶ ಏನಂತ ಹೇಳಿದ್ರೆ, ಸುಮಾರು 300-400-500 ಕಿಲೋಮೀಟರ್ ಎತ್ತರದಲ್ಲಿ ಈ ಸರಮಾಲೆಯನ್ನು ಹಾರಿಸಿ ಬಿಡ್ತಾರೆ. ಅವು ವೇಗದಲ್ಲಿ ಭೂಮಿಗೆ ಸುತ್ತು ಬರ್ತಾ ಇರ್ತವೆ. ಸುತ್ತು ಬರುವಾಗ ಭೂಮಿ ಎಲ್ಲ ಪಾರ್ಶ್ವಗಳಿಗೂ ಕಮ್ಯುನಿಕೇಷನ್, ನಮ್ಮ ಸಂಪರ್ಕಕ್ಕಾಗಿ ಇದನ್ನು ಹಾರಿಸ್ತಾ ಇರೋದು. ಇವಾಗ ಇತ್ತೀಚೆಗೆ ಪ್ರಾರಂಭ ಆದಂಥ ಒಂದು ಹೊಸ ವ್ಯವಸ್ಥೆ. ಎಲ್ಲ ಕಡೆಯಲ್ಲೂ ಇಂಟರ್ನೆಟ್ ಸಿಗುವಂಥ ವ್ಯವಸ್ಥೆ ಆಗುತ್ತೆ ಇದರಿಂದಾಗಿ. ಹೀಗೆ ಹಾರಿಸ್ತಾ ಇದ್ದಾರೆ. ಇದು ಸ್ಪೇಸ್ ಎಕ್ಸ್ ಅಂತ ಹೇಳುವಂಥ ಕಂಪನಿಗಳು ಈಗ ಈ ರೀತಿ ಕೃತಕ ಉಪಗ್ರಹಗಳನ್ನು ಹಾರಿಸ್ತಾ ಇದ್ದಾವೆ. ಉತ್ತರ ಭಾರತದಲ್ಲಿ ಒಂದು ವಾರದ ಹಿಂದೆ ಅಲ್ಲೂ ಕಂಡಿತ್ತು, ಈಗ ನಮ್ಮಲ್ಲಿ ಕಂಡಿದೆ. ಸುಮಾರು 200 ಕಿಲೋಮೀಟರ್ ಎತ್ತರದಿಂದ ಸುಮಾರು 300-400-500 ಕಿಲೋಮೀಟರ್ ಎತ್ತರದಲ್ಲಿರುವಂತಹ ಕೃತಕ ಉಪಗ್ರಹಗಳು